ಮಹಿಳಾ ಅಭ್ಯರ್ಥಿಯನ್ನು ಬಿಜೆಪಿ ಆಯ್ಕೆ ಮಾಡಿದೆ. ಈ ಆಯ್ಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಮತ್ತು ನಮ್ಮ ಹಿರಿಯರು ಮಹಿಳೆಯರಿಗೆ ಸಬಲೀಕರಣದ ಇದರ ಉದ್ದೇಶಕ್ಕೋಸ್ಕರ ಮಹಿಳೆಯಾಗಿ ಒಬ್ಬ ಧ್ವನಿಯಾಗಿ ಇಲ್ಲಿ ಮಾತಾಡಲಿಕ್ಕೆ ಒಬ್ಬರು ಬೇಕು. ಆ ಉದ್ದೇಶಕ್ಕೋಸ್ಕರ ಮಹಿಳೆಯನ್ನು ಇವತ್ತು ಹೆಚ್ಚಿನ 12 ಸ್ಥಾನಗಳನ್ನು ನಮ್ಮ ಕರ್ನಾಟಕದಲ್ಲಿ 12 ಕಡೆಯಲ್ಲಿ ಚುನಾವಣೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೀವು ಅಂದ್ಕೊಂಡಿದ್ದೀರಾ ಈಗ ಒಂದು ಬಿಜೆಪಿ ಅಭ್ಯರ್ಥಿಯಾಗಿ ಇಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತೀರಾ ಅಂತ ಹೇಳಿ? ನಾನು ಇವತ್ತಲ್ಲ, ನಾನು ಪ್ರಾರಂಭದಲ್ಲೂ ಚುನಾವಣೆ ನಿಲ್ಲುವಂಥ ಯಾವುದನ್ನು ಸಹ ನಾನು ಅಂದ್ಕೊಳ್ಳಲಿಲ್ಲ, ನಾನು ಬಯಸಲೂ ಇಲ್ಲ. ನನ್ನ ಪ್ರಾರಂಭದ ದಿನಗಳಲ್ಲಿ ನಾನು ನಗರ ಪಂಚಾಯತಿ ಅಧ್ಯಕ್ಷ ಆಗಿರೋ ಸಂದರ್ಭ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ 3 ಸಾರಿ ಅಭ್ಯರ್ಥಿ ಆಗಿರೋ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ಸಂದರ್ಭದಲ್ಲೂ ನಾನು ನಿರೀಕ್ಷೆಯಲ್ಲಿ ಇರುತ್ತೆ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ದುಡಿತಿದ್ದೆ. ಹಾಗೆ ಕಾರ್ಯಕರ್ತೆಯಾಗಿ ದುಡಿಯೋದು ಮತ್ತು ಇದರ ನಮ್ಮ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಯನ್ನು ಕೊಟ್ಟಿದ್ದರು, ಅದರಲ್ಲಿ ನಾನು ತೊಡಗಿಸಿಕೊಂಡಿದ್ದೆ. ಅದು ಇಲ್ಲದ ಸಂದರ್ಭದಲ್ಲಿ ಕೇವಲ ಕಾರ್ಯಕರ್ತೆಯಾಗಿ ದುಡಿದಿದ್ದೆ. ಅದನ್ನು ಯಾವುದೊಂದು ನನಗೆ ಜವಾಬ್ದಾರಿ ಕೊಡ್ತಿದ್ರು, ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನನ್ನ ಎಷ್ಟರ ಮಟ್ಟಿಗೆ ಸಾಧ್ಯ ಉಂಟು ಅಷ್ಟರ ಮಟ್ಟಿಗೆ ನಾನು ಅದನ್ನು ನಿಭಾಯಿಸಿದ್ದೆ. ಈಗ ಅಭ್ಯರ್ಥಿ ಆದ ನಂತರ ನಿಮ್ಮ ಈಗ ಕಾರ್ಯಕರ್ತರೊಟ್ಟಿಗೆ ಓಡನಾಟ ಇರ್ಬೋದು, ಈ ದಿನಚರಿ ಹೇಗಿದೆ ಈಗ? ನನಗಿದು ಇವತ್ತಿದ್ದು ಅಲ್ಲ ನೆನಪು. ನಾನು ಅಂದರೆ ತುಂಬ ಸುಮಾರು ನನ್ನ ಚುನಾವಣೆಯಲ್ಲಿ ಯಾವಾಗ ಮತದಾನ ಹಾಕಲಿಕ್ಕೆ ಶುರು ಮಾಡಿದ್ದೇನೋ ಅವತ್ತೆಲ್ಲ, ಅದಕ್ಕೆ ಮೊದಲು ನಮಗೆಲ್ಲ ಹಿಂದೆಲ್ಲ ಅಷ್ಟು ಕಟ್ಟುನಿಟ್ಟಿಲ್ಲ ಆಯಿತು ಏಜ್ ಆಗೋದಕ್ಕೆ ಮೊದಲು. ಆಮೇಲೆ ನಾನು ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಯಾವತ್ತೂ ಫೀಲ್ಡಲ್ಲಿ ಹೋಗಿ ಅಭ್ಯಾಸ ಇದ್ದ ಕಾರಣ ನನಗೇನಿದು ಹೊಸತನಂತೇನೂ ಕಾಣೋದಿಲ್ಲ. ನಾನು ಅದೇ ಥರ ಹಿಂದೆ ಹೇಗೆ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಓಡಾಡ್ತಿದ್ದೆವು, ಅದೇ ರೀತಿ ನನ್ನ ಎಲ್ಲ ಕರ್ತರು ಪ್ರಾಮಾಣಿಕವಾಗಿ ನಮ್ಮ ಜೊತೆಯಲ್ಲಿ ಬರುವುದು, ನಾವು ಹೋಗೋದು, ನಾವು ಟೀಮ್ ವರ್ಕ್ ಮಾಡೋದು. ಹಿಂದಿಂದಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟೀಮ್ ವರ್ಕ್ ಅಂದರೆ ಕೇವಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ಅದು ನಮ್ಮ ಹಿಂದುತ್ವದ ಆಧಾರದಲ್ಲಿ ನಮ್ಮ ಸಂಘದ ಅಡಿಯಿಂದ ಬಂದಂಥ ಅದರಲ್ಲಿ ಇರುವಂಥ ಸುಮಾರು 30-40 ಸಂಸ್ಥೆಗಳಿದೆ. ಅದರ ಜೊತೆಯಲ್ಲಿ ಎಲ್ಲರನ್ನೂ ಕೂಡಿಕೊಂಡು ಹೋಗುವಂಥದ್ದು ನಮ್ಮ ಪರಿಪಾಠ ಇತ್ತು. ಈಗಲೂ ಅದೇ ರೀತಿ ಮುಂದುವರಿಸ್ತಿದ್ದೇವೆ. ಈಗ ಬಿಜೆಪಿ ಭದ್ರಕೋಟೆ ಆಗಿದ್ದಂತಹ ಪುತ್ತೂರು ಇಲ್ಲಿ ಇವತ್ತು ಭಿನ್ನಾಭಿಪ್ರಾಯಗಳಿದೆ, ಅದರ ಬಗ್ಗೆ ಏನು ಹೇಳ್ತೀವಿ? ಭಿನ್ನಾಭಿಪ್ರಾಯ ಏನೂ ಇಲ್ಲ. ನಮ್ಮ ಭದ್ರಕೋಟೆ ಹೇಗಿತ್ತು ಅದೇ ಥರ ಭದ್ರಕೋಟೆ ಇದೆ. ಭಿನ್ನಾಭಿಪ್ರಾಯ ಕೆಲವರು ಒಂದು ಸಲ ಇರ್ತದೆ. ನನಗೂ ಒಂದು ಅಪೇಕ್ಷೆ, ಪ್ರತಿಯೊಬ್ಬ ಅಪೇಕ್ಷೆ ಪಡೋದೇನು ತಪ್ಪಲ್ಲ, ಅಷ್ಟರೊಳಗೆ ಅಪೇಕ್ಷೆ ಪಡ್ತಾರೆ. ಆದರೆ ಒಂದು ಪಾರ್ಟಿ ಒಂದು ಸೂಚನೆ ಕೊಟ್ಟ ಮೇಲೆ ಮತ್ತೆಲ್ಲ ಕಾರ್ಯಕರ್ತರು ಎದೆಗುಂದುವುದಿಲ್ಲ. ಅವರು ಏನೊಂದು ಸೂಚನೆ ಕೊಟ್ಟಿದ್ದಾರೋ ಅದಕ್ಕೆ ನೇರವಾಗಿ ಎಲ್ಲರೂ ಧುಮುಕಿ ಕೆಲಸ ಮಾಡುವಂಥದ್ದು ಈ ಹಿಂದೆ ಇತ್ತು. ಹಿಂದೆಯೂ ಅದೇ ರೀತಿ ನಡೀತಿದೆ, ಈಗಲೂ ಅದೇ ರೀತಿ ನಡೀತದೆ. ಇನ್ನು ಮುಂದೆಯೂ ನಮ್ಮದು ಈ ಥರ ನಡೆಯುವಾಗ ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ನಮ್ಮ ಕೆಲಸ. ಸಾಮಾನ್ಯವಾಗಿ ಪುತ್ತೂರು ಅಂದರೆ ಬಿಜೆಪಿಗೆ ಸಾಮಾನ್ಯವಾಗಿ ಕಾಂಗ್ರೆಸ್ ಎದುರಾಳಿ, ಆದರೆ ಈ ಸಾರಿ ನಿಮ್ಮವರೇ ಇದ್ದಾರೆ. ಇಲ್ಲ, ನಮಗೆ ಕಾಂಗ್ರೆಸ್ಸೇ ಎದುರಾಳಿ, ಕಾಂಗ್ರೆಸ್ಸೇ. ಯಾವ ರೀತಿ ಎದುರಲ್ಲಿ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ನಮ್ಮ ಯುವಕರೆಲ್ಲ ಒಂದು ಶಿಕ್ಷಣ ಪಡೆದಂಥವ್ರು, ನಮ್ಮ ಕಾರ್ಯಕರ್ತರೆಲ್ಲ, ನಮ್ಮಲ್ಲಿರುವ ಹೆಚ್ಚಿನ ಕಾರ್ಯಕರ್ತರು ಸಂಘದ ಶಿಕ್ಷಣ ಪಡೆದುಕೊಂಡವರು. ಅವರಿಗೆ ಇದು ದೇಶ ಅಂದರೆ ಏನು, ನಮ್ಮ ಹಿಂದುತ್ವ ಅಂದರೆ ಏನು ಎಲ್ಲ ನಾವು ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಅವರೆಲ್ಲ ಮೊದಲೇ ತಿಳ್ಕೊಂಡಿದ್ದಾರೆ. ಅವರು ಯಾವುದನ್ನು ಬರಬೇಕು, ಯಾವುದು ಆಯ್ಕೆ ಆಗಬೇಕು ಅಂತ ಅವರು ಮೊದಲೇ ತೀರ್ಮಾನವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಅದು ಏನು ಎದುರಾಳಿಲ್ಲ. ನಮಗೆ ಕಾಂಗ್ರೆಸ್ಸೇ ಹಿಂದಿನಲ್ಲೂ ಎದುರಾಳಿ ಇದ್ವಿ, ಇವತ್ತಿಗೂ ನಮಗೆ ಅದೇ ಎದುರಾಳಿ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ನಾನು ನೋಡಿಕೊಳ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಹೇಳೋ ರೀತಿ ನಾಮಿನೇಷನ್ ದಿನವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಅಷ್ಟು ಬೇಗ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮದೇನು ದೊಡ್ಡ ಸಂಘಟನೆ, ನಾವು ಅಷ್ಟು ದೊಡ್ಡ ಸಂಘಟನೆ ನಮ್ಮ ಯುವಕರು ಬಿಟ್ಟು ಕೊಡ್ತೇವೆ. ನಮ್ಮ ಯುವಕರು ಯಾರೂ ದಾರಿ ತಪ್ಪುವುದಿಲ್ಲ. ಯಾಕಂದರೆ ಅವರು ಹಿಂದೂ ಸಂಘಟನೆಗೋಸ್ಕರ ಎಲ್ಲ ಕಡೆಯಲ್ಲಿ ಅವರು, ಯಾಕೆಂದರೆ ನಮ್ಮ ಸಂಘಟನೆ ಚೆನ್ನಾಗಿ ಮಾತ್ರ ಅಲ್ಲ, ನಮ್ಮ ದೇಶ ಉತ್ತಮವಾಗಿರಬೇಕು, ನಮ್ಮ ದೇಶದ ಯಾರಿಗೂ ಪ್ರತಿನಿಧಿಗಳಿಗೆ ಆಗಿರ್ಬೋದು, ಒಂದು ನಾಗರಿಕರಿಗೆ ತೊಂದರೆ ಆಗಬಾರ್ದು ಅಂತ ಆ ಉದ್ದೇಶಕ್ಕೋಸ್ಕರ ದುಡಿಯೋದು. ಕೇವಲ ಫಲಾಪೇಕ್ಷೆ ಇಟ್ಟುಕೊಂಡು ನಮ್ಮ ಕಾರ್ಯಕರ್ತರು ದುಡಿಯೋದಲ್ಲ. ಅವರು ಒಟ್ಟು ನಮ್ಮ ದೇಶ, ನಮ್ಮ ಚಿಂತನೆ, ದೇಶ ಚಿಂತನೆ, ರಾಷ್ಟ್ರೀಯ ಪ್ರೇಮವನ್ನು ಉಳಿಸಿಕೊಂಡಂಥ ನಮ್ಮ ಕಾರ್ಯಕರ್ತರು. ಆ ರಾಷ್ಟ್ರೀಯ ಪ್ರೇಮವನ್ನು ಉಳಿಸಿಕೊಂಡಂಥ ಕಾರ್ಯಕರ್ತರ ಮೈ ಮುಟ್ಟಿದ್ರುಂಟಲ್ಲ, ಅವ್ರಿಗೇನು ತೊಂದರೆ ಆದುಂಟಲ್ಲ, ಅದು ಸಾಮಾನ್ಯದ ಇದಲ್ಲ. ಅವರು ಹೇಳಿದ್ದು ತಪ್ಪು, ಆದರೂ ಅದನ್ನು ನಾವು ಸಹಿಸೋದು ಇಲ್ಲ. ಮತ್ತು ಅವರಿಗೆ ಅಂಥ ಒಂದು ತೊಂದರೆ ಆದಾಗ ನಾವು ಯಾವತ್ತೂ ಅದನ್ನು ರಾಜಿ ಮಾಡಲಿಕ್ಕಿಲ್ಲ, ಯಾವತ್ತೂ ಅದನ್ನು ಬಿಟ್ಟುಕೊಳ್ಳುವಂಥ ಇದರಲ್ಲಿಲ್ಲ. ಅವರನ್ನು ಯಾವ ಮಟ್ಟಕ್ಕೆ ಆಗಬೇಕು ಆ ಮಟ್ಟಕ್ಕೆ ನಾವು ಹಾಕಿ ಹಾಕ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭ್ಯರ್ಥಿ ಬಗ್ಗೆ ನಾನು ಅಭಿಪ್ರಾಯ ಏನು ಹೇಳೋದಿಲ್ಲ. ಅವರು ಕಾಂಗ್ರೆಸ್ಸಿಂದ ನಿಮ್ಮ ಈ ಬಾರಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಂಘ ಪರಿವಾರದಿಂದ ಹೊರಗೆ ಬಂದಿರುವಂತಹ ಅವರು ಈಗ ನಿಮ್ಮ ಎದುರಾಳಿ ಆಗಿದ್ದರು. ಅವರನ್ನು ನೀವು ಸಂಘ ಪರಿವಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಸಂಘ ಪರಿವಾರದಲ್ಲಿ ತೊಡಗಿಸಿಕೊಂಡದ್ದು, ಸಂಘ ಪರಿವಾರ ಅಂದರೆ ಹೇಗೆ ಅಂತ ಹೇಳಿದರೆ, ಕೇವಲ ಅವರೊಂದು ನಮ್ಮ ವೇಷಭೂಷಣದಲ್ಲಿ ಒಂದು ನಮ್ಮ ಶಾಖೆಗೆ ಹೋದ ಕೂಡಲೇ ಅವರು ಸಂಘ ಪರಿವಾರ ಆಗೋದಿಲ್ಲ. ಒಂದು ನಾವು ಪಥಸಂಚಲನ ಸೇರಿದ ಕೂಡಲೇ ಸಂಘ ಪರಿವಾರ ಆಗೋದಿಲ್ಲ. ಸಂಘ ಪರಿವಾರ ಅಂತ ಹೇಳಿದರೆ ಅವನ ಎಲ್ಲ ಸರ್ವಸ್ವವನ್ನು ನಮ್ಮ ರಾಷ್ಟ್ರೀಯ ಇದಕ್ಕೆ ಕೊಡುವಂಥದ್ದು, ನಮ್ಮ ದೇಶಭಕ್ತಿಯಲ್ಲಿ ಅವನು ತೊಡಗಿಸಿಕೊಳ್ಳುವಂಥದ್ದು, ರಾಷ್ಟ್ರ ಪ್ರೇಮದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಮತ್ತು ಅವನು ನಿರಂತರ ಅದರಲ್ಲಿ ತೊಡಗಿಸಿಕೊಳ್ಳುವರು. ಅವರು ಎಲ್ಲಿ ಕಷ್ಟ ಯಾರಿದ್ದಾರೆ ಅಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಮಾಡುವಂಥದ್ದು. ಸಂಘ ಪರಿವಾರದ ಶಿಕ್ಷಣವೇ ಬೇರೆ. ಆ ಶಿಕ್ಷಣ ಪಡೆದಂಥವರು ಈ ಥರ ಮಾಡೋದಿಲ್ಲ. ಸಂಘ ಶಿಕ್ಷಣ ಹೇಳಿದರೆ ಅದು ಭಾಳ ಒಂದು
ಉತ್ತಮವಾದ ಶಿಕ್ಷಣ, ಅಂಥ ಶಿಕ್ಷಣ ನಮ್ಮ ಎಲ್ಲರೂ ಸಿಕ್ಕಿದರೆ ಮಾತ್ರ ನಮ್ಮ ದೇಶದಲ್ಲಿ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಜಗದ್ಗುರು ಭಾರತವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಉಂಟು ಪ್ರಚಾರ ಕಾರ್ಯ. ಈಗ ನಮ್ಮದು 3ನೇ ಸುತ್ತಿನ ಈಗ ನಮ್ಮ ಬೈಠಕ್ ಆಗ್ತಾ ಉಂಟು. ಒಂದು ಸುತ್ತಿನ ಆಗಿದೆ, 2ನೇ ಸುತ್ತಿದಾಗಿ ಇವತ್ತು ಮನೆ ಮನೆ ಭೇಟಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಒಂದು ನಮ್ಮ ಪರಿಚಯವನ್ನು, ಅಭ್ಯರ್ಥಿಯ ಪರಿಚಯ, ಸಾಮಾನ್ಯವಾಗಿ ಪುತ್ತೂರಲ್ಲಿ ಎಲ್ಲರೂ ಪರಿಚಯ ಇದೆ, ಆದರೂ ಅಭ್ಯರ್ಥಿ ಮಾಡಿದ ಕೆಲವು ಕೆಲಸಗಳಿದೆ, ಅದರ ಪರಿಚಯವನ್ನು ಮಾಡಬೇಕಾದ್ರೆ ಮತದಾನಿಗೆ ಕೆಲವರಿಗೆ ಗೊತ್ತಿರುವುದಿಲ್ಲ. ಹಾಗೆ ಇವತ್ತು ಅಭ್ಯರ್ಥಿಯ ಪರಿಚಯಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಇಡೀ ಪುತ್ತೂರು ಕ್ಷೇತ್ರದಲ್ಲಿ ಏಕಕಾಲದಲ್ಲಿ ಇವತ್ತು ಮನೆ ಮನೆ ಭೇಟಿ ಹೋಗ್ತಾ ಇದ್ದಾರೆ. ಕಾರ್ಯಕರ್ತರ ರೆಸ್ಪಾನ್ಸ್ ಹೇಗಿದೆ? ಭಾಳ ಚೆನ್ನಾಗಿದೆ. ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಬರಲೇಬೇಕು, ನಮ್ಮ ಭಾರತೀಯ ಜನತಾ ಪಾರ್ಟಿ ಬರಲೇಬೇಕು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದು ನಮಗೆ ಪೂರಕವಾಗಿರುವ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯವನ್ನು ಒದಗಿಸಿಕೊಡುವಂಥ ಪಾರ್ಟಿ ಅಂದರೆ ಸರ್ಕಾರ ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಅದಕ್ಕೋಸ್ಕರ ನಮ್ಮ ಇಲ್ಲಿಯೂ ಆ ಸರ್ಕಾರ ಬರಲೇಬೇಕು, ಕಟ್ಟ ಕಡೆಯ ವ್ಯಕ್ತಿಗೂ ಎಲ್ಲ ಯೋಜನೆಗಳು ತಲುಪುವಂಥ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ಯೋಜನೆಯಲ್ಲಿ ಬರಲೇಬೇಕು ಅಂತ ಪಣ ತೊಟ್ಟು ನಮ್ಮ ಕಾರ್ಯಕರ್ತರು ಇವತ್ತು ದುಡಿತಾ ಇದ್ದಾರೆ. ನೀವು ಈ ಬಾರಿ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲಬೇಕು ಅಂತ ಹೇಳೋದು ಅಂದರೆ ಒಂದು ಅಂದಾಜು ಇರ್ತದೆ? ಹಿಂದಿನ ಸಲ ಕಾಂಗ್ರೆಸ್ ಆಡಳಿತ ಇರುವ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಸುಮಾರು 19,000 ಲೀಡಿನಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ. ಅವರು ಅತ್ಯಂತ ಒಂದು ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ ಬಹಳ ಹಲವಾರು ಯೋಜನೆಗಳನ್ನು ಎಲ್ಲೆಲ್ಲಿ ತಲುಪಿಸಿದ್ದಾರೆ, ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನನ್ನ 5 ವರ್ಷದ ಹಿಂದಿನ ಪುತ್ತೂರಿನ ಕ್ಷೇತ್ರವು ಇವತ್ತು 5 ವರ್ಷ ಕಳೆದ ಮೇಲೆ ನಮ್ಮ ಪುತ್ತೂರಿನ ಕ್ಷೇತ್ರವನ್ನು ನೋಡಿದಾಗ ಅಜಗಜಾಂತರ ವ್ಯತ್ಯಾಸ. ರಸ್ತೆಗಳಾಗಿರ್ಬೋದು, ಶ್ರದ್ಧಾ ಕೇಂದ್ರಗಳಾಗಿರ್ಬೋದು, ಕಾಲೇಜು ಶಾಲೆಗಳಾಗಿರ್ಬೋದು, ವಿದ್ಯಾಕೇಂದ್ರಗಳಾಗಿರ್ಬೋದು, ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಆ ಸಂದರ್ಭದಲ್ಲಿ ಅವರು ಜೀರೋದಲ್ಲಿತ್ತಾಗಲೇ 19,000 ಲೀಡ್ ಕೊಟ್ಟಿದ್ದಾರೆ. ಈಗ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಛಲ ಬಂದಿದೆ. ಕೇವಲ ನಾವು ಅಷ್ಟು ಕೆಲಸ ಮಾಡಿದ ಸಂದರ್ಭಗಳಲ್ಲಿ, ಅಷ್ಟೆಲ್ಲ ಯೋಜನೆಗಳನ್ನು ತಲುಪಿಸಿದ ಸಂದರ್ಭಗಳಲ್ಲಿ ನಾವು ಅದಕ್ಕೆ ಡಬ್ಬಲ್ ಆಗಿ 30-35,000 ಲೀಡಲ್ಲಿ ತರಿಸಿಕೊಡಬೇಕು ಅಂತ ಅವರು ಈಗಾಗಲೇ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದಾರೆ. ಆ ಗುರಿಯನ್ನು ಖಂಡಿತವಾಗಿ ನಮ್ಮ ಕಾರ್ಯಕರ್ತರು ಸಾಧಿಸ್ತಾರೆ ಮತ್ತು ಎಲ್ಲ ಮತದಾರರು ತಿಳ್ಕೊಂಡಿದ್ದಾರೆ. ನಮ್ಮ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಬಂದರೆ ಮಾತ್ರ ನಮ್ಮ ಇಲ್ಲಿ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಇದೆ. ಆ ರಕ್ಷಣೆಗೋಸ್ಕರ ನಾವು ತಾಯಂದಿರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಪ್ರತಿಯೊಬ್ಬರು ರಕ್ಷಣೆ ಸಿಗಬೇಕಿದ್ರೆ ನಮ್ಮ ಹಿಂದುತ್ವಕ್ಕೆ ಸ್ವಲ್ಪ ಮನ್ನಣೆ ಕೊಡುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಯಾವ ವಿಚಾರವಾಗಿ ಪ್ರಚಾರಕ್ಕೆ ನಾವು ಅಭಿವೃದ್ಧಿ ಮತ್ತು ನಮ್ಮ ಹಿಂದೂ ಸಂಘಟನೆ, ಹಿಂದುತ್ವಕ್ಕೋಸ್ಕರ ಜನ ಭಾಳ ಉತ್ತಮ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ. ಯಾಕಂದರೆ ನಮಗೆ ಹಿಂದೂ ದೇಶ ಇದು ಒಂದಿರೋದು, ಭಾರತ ದೇಶ ಮಾತ್ರ ನಮಗೆ ಹಿಂದೂ ದೇಶವಾಗಿರೋದು. ನಾವು ಇಲ್ಲೇ ಚೆನ್ನಾಗಿ ನಮಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಇದ್ದರೆ ನಾವು ಮತ್ತೆ ಬೇರೆಯಲ್ಲಿ ಬದುಕಬಹುದು. ಅದಕ್ಕೋಸ್ಕರ ಜನರು ಅರಿತಿದ್ದಾರೆ. ಈಗ ನಿಜವಾಗಿ ಮತದಾರರಿಗೂ ಅರ್ಥ ಆಗಿದೆ. ಮತದಾರರು ಭಾಳ ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸ್ ಉಂಟು ಅವ್ರದ್ದು. ಯಾಕಂದರೆ ನಮಗೆ ಈ ದೇಶ ಬಿಟ್ಟರೆ ಬೇರೆ ಯಾವುದಿಲ್ಲ, ಇದರಲ್ಲೇ ನಾವು ಖಂಡಿತ ನಮಗೆ ಇದರಲ್ಲೇ ನೆಮ್ಮದಿ ಇರುವಂಥದ್ದು. ಮತ್ತು ನಮ್ಮ ಪುರಾತನ ಸನಾತನ ಸಂಸ್ಕೃತಿ ಸಂಸ್ಕಾರ ಉಳಿಬೇಕಿದ್ರೆ ನಮಗೆ ಸರ್ಕಾರ ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೇ ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮತದಾರರಿಗೆ ಏನು ಹೇಳಿದ್ದಾರೆ? ಮತದಲ್ಲಿ ನಮ್ಮದೇನಿಲ್ಲ, ಹಿಂದೆ ಮಾಡಿದ ಅಭಿವೃದ್ಧಿಯನ್ನು ನಾವು ತಿಳ್ಕೊಳ್ಳಿ ಮತ್ತು ನಮ್ಮ ನೆಮ್ಮದಿಯ ಜೀವನ ನಾವು ಇಲ್ಲಿ ಎಲ್ಲರೂ ಸಹ ಒಂದು ಸಹೋದರತೆಯಿಂದ ಬದುಕಬೇಕಾದ್ರೆ ನಮಗೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಮ್ಮ ಸರ್ಕಾರದ ಒಂದು ಕರ್ನಾಟಕ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಮಾಡೋದಕ್ಕೆ ಮತದಾರರು ದಯವಿಟ್ಟು, ಯಾಕೆಂದರೆ ನಾನು ಅವರಲ್ಲಿ ಎಷ್ಟೇ ವಿನಂತಿ ಮಾಡಿಕೊಳ್ಳುವಂಥದ್ದು, ಎಲ್ಲರೂ ನಾವು ಒಟ್ಟಾಗಿ ಸೇರಿ ಒಂದಾಗಿ ಸೇರಿ ನಮ್ಮ ಹಿಂದಿನ ವೈಭವ, ನಾವು ಹಿಂದೆ ಹೇಗೆ ನಮ್ಮ ಭಾರತೀಯ ಸಂಸ್ಕೃತಿ ವೈಭವ ಇತ್ತು ಅದೇ ವೈಭವದೆಡೆ ಕೊಂಡು ಹೋಗಲಿಕ್ಕೆ ಮತ್ತು ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಮತ್ತು ಯಾವುದೇ ಗಲಾಟೆಗಳಾಗದಾಗೆ. ಹಿಂದೆ ನಾವು ನೋಡಿದ್ದೇವೆ ಸುಮಾರು ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಲ್ಲದ ಸಂದರ್ಭಗಳಲ್ಲಿ ಇಲ್ಲಿ ಆಗಿರುವಂಥ ಎಲ್ಲ ಗಲಾಟೆಗಳನ್ನು ಎಲ್ಲರಿಗೂ ಸಾಮಾನ್ಯರಾಗಿ ಗೊತ್ತಿದೆ. ಅಂಥ ಒಂದು ಇದಕ್ಕಾಗಿ ನಾವೆಲ್ಲರೂ ಸಹೋದರತೆಯಿಂದ ಬಾಳುವಾಗೆ, ಪ್ರತಿಯೊಬ್ಬರು ಒಬ್ಬರಿಂದೊಬ್ಬರು ಸಹಕಾರ ಮಾಡಿಕೊಂಡು ಬಾಳುವಾಗೆ. ಅದಕ್ಕೋಸ್ಕರ ನೀವೆಲ್ಲರೂ ಮತವನ್ನು ನಿಮ್ಮ ಅಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆ ಕೊಟ್ಟು ಗೆಲ್ಲಿಸಿಕೊಡಬೇಕು. ನಾವು ಯಾವತ್ತೂ ನಿಮ್ಮನ್ನು ನಾವು ಎಲ್ಲರಿಗೂ ರಕ್ಷಣೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದ್ದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಒಂದು ಬಂದಾಗ ಮಾತ್ರ ಎಲ್ಲರಿಗೂ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.